ಅದು ಹನುಮಾನ್ ಟೆಂಪಲ್ ಅಲ್ಲ, ಹನುಮಾನ್ ಗುಡಿ. ನನ್ನ ಹತ್ರ ನಿಂತು ಮಾತಾಡಿ ವಾಪಸ್ ಬರ್ತಾರೆ ನೋಡಿ. ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಕ್ಕಸಾಲಿಗರ ಕೇರಿಯ ರಸ್ತೆಯ ಪ್ರಧಾನ ಅಂಚೆ ಕಚೇರಿ ಬಳಿಯಿಂದ ಶ್ರೀ ವೀರಮಾರುತಿ ದೇವಸ್ಥಾನಕ್ಕೆ ಹೋಗುವ ಒಳರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯೊಬ್ಬರ ಕುತ್ತಿಗೆಯಿಂದ ಬೈಕ್ನಲ್ಲಿ ಬಂದ ಯುವಕನೊಬ್ಬ ಸುಮಾರು 3 ಲಕ್ಷ ರೂಪಾಯಿ ಬೆಲೆ ಬಾಳುವ 2 ಪವನ್ ಚಿನ್ನದ ಸರ ಕಸಿದು ಪರಾರಿಯಾಗಿದ್ದಾನೆ. ಈ ಸಂದರ್ಭ ಮಹಿಳೆ ಅಂಚೆ ಕಚೇರಿ ಬಳಿಯ ನಿವಾಸಿ 74 ವರ್ಷದ ನಳಿನಿ ಎ ನಾಯಕ್ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಹಿಳೆ ನಳಿನಿ ನಾಯಕ್ ಎಂದಿನಂತೆ ಮಧ್ಯಾಹ್ನ ಊಟದ ಬಳಿಕ ವಾಕಿಂಗ್ ಹೋಗಲು ಸಿದ್ಧತೆ ನಡೆಸಿ ಗೇಟಿನ ಬಳಿ ಹೋದಾಗ ಮುಲ್ಕಿ ಕಡೆಯಿಂದ ಬಂದ ಬೈಕ್ನಲ್ಲಿ ಬಂದ ಯುವಕನೊಬ್ಬ ನಳಿನಿಯವರ ಗೇಟ್ ಬಳಿ ಬೈಕ್ ನಿಲ್ಲಿಸಿ ನಾಗೇಶ್ ರಾವ್ ಅವರ ಮನೆಯಲ್ಲಿ ಎಂದು ಕೇಳಿದ್ದಾನೆ. ಆಗ ನಳಿನಿ ಅವರು ನನಗೆ ಗೊತ್ತಿಲ್ಲ ಎಂದು ಹೇಳಿ ಬಳಿಕ ತಮ್ಮ ಮನೆಯ ಬಳಿಯ ವೀರಮಾರುತಿ ದೇವಸ್ಥಾನಕ್ಕೆ ಹೋಗುವ ಒಳ ರಸ್ತೆಯಲ್ಲಿ ವಾಕಿಂಗ್ ಹೋಗಿದ್ದಾರೆ. ಇತ್ತ ಯುವಕ ಬೈಕ್ನಲ್ಲಿ ನಳಿನಿಯವರನ್ನ ಹಿಂಬಾಲಿಸಿಕೊಂಡು ಬಂದು ಅದೇ ರಸ್ತೆಯ ನೀರಿನ ಟ್ಯಾಂಕ್ ಬಳಿ ಅವರನ್ನು ನಿಲ್ಲಿಸಿ ಚಾಕು ತೋರಿಸಿ ಹೆದರಿಸಿದ್ದಾನೆ. ಆಗ ಮಹಿಳೆ ಧೈರ್ಯದಿಂದ ತಮ್ಮ ಬಳಿ ಇದ್ದ ಕೊಡೆಯಲ್ಲಿ ಆತನ ಕೈಗೆ ಹೊಡೆದಿದ್ದಾರೆ. ಆಗ ಯುವಕನು ನಳಿನಿಯವರನ್ನ ತಳ್ಳಿದ್ದು ಅವರು ಕೆಳಗೆ ಬೀಳುವ ಹೊತ್ತಿನಲ್ಲಿ ಯುವಕ ಅವರ ಕುತ್ತಿಗೆಗೆ ಕೈ ಹಾಕಿ ಸರ ಕಿತ್ತು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ ಸಂದರ್ಭ ನಳಿನಿ ಅವರು ಗಾಯಗೊಂಡರೂ ಸಾವರಿಸಿಕೊಂಡು ಕೂಡಲೇ ಸ್ಥಳದಿಂದ ಮನೆಗೆ ಬಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಹಿಳೆಯ ಸರ ಕಿತ್ತು ಪರಾರಿಯಾದ ಯುವಕ ಅದೇ ರಸ್ತೆಯಲ್ಲಿ ಬೈಕ್ ಮೂಲಕ ವೆಂಕಟರಮಣ ದೇವಸ್ಥಾನದ ದ್ವಾರದ ಬಳಿ ಎಡಕ್ಕೆ ಚಲಿಸಿ ವಿಜಯ ಕಾಲೇಜು ರಸ್ತೆ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಉಡುಪಿ ಕಡೆಗೆ ಪರಾರಿಯಾಗಿರುವ ಕುರಿತು ಸಿಸಿ ಕ್ಯಾಮೆರಾ ಮೂಲಕ ಪತ್ತೆಯಾಗಿದೆ. ನಳಿನಿಯವರ ಮನೆಗೆ ಮುಲ್ಕಿ ನಗರ ಪಂಚಾಯತ್ ಅಧ್ಯಕ್ಷ ಸತೀಶ್ ಅಂಚನ್, ಸದಸ್ಯ ಸುಭಾಷ್ ಶೆಟ್ಟಿ ಭೇಟಿ ನೀಡಿದ್ದಾರೆ. ಮುಲ್ಕಿ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಅದು ಹನುಮಾನ್ ಟೆಂಪಲ್ ಅಲ್ಲ, ಹನುಮಾನ್ ಗುಡಿ. ನನ್ನ ಹತ್ರ ನಿಂತು ಮಾತಾಡಿ ವಾಪಸ್ ಬರ್ತಾರೆ ನೋಡಿ.